ಬೆಲೆ ಏರಿಕೆ ಮತ್ತು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಖಾಸಗೀಕರಣ ಹಾಗೂ ನೌಕರರಿಗೆ ಸಂಬಳ ನೀಡಲು ಸಾಧ್ಯವಿಲ್ಲದ ಪರಿಸ್ಥಿತಿಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎದುರಿಸುತ್ತಿದ್ದು, ಜನರ ಕಷ್ಟಗಳನ್ನು ನಿವಾರಿಸಿ ಉತ್ತಮ ಆಡಳಿತ ನೀಡುವಲ್ಲಿ ಉಭಯ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿದೆ ಎಂದು ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿ ಹೇಳಿದರು. ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುವ ಸಂದರ್ಭ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ಎಲ್ಐಸಿಯಿಂದ 200 ಕೋಟಿ ಸಾಲವನ್ನು ಪಡೆದ ಸಂದರ್ಭದಲ್ಲಿ ಸರ್ಕಾರ ದಿವಾಳಿಯಾಗಿದೆ ಎಂದು ಟೀಕಿಸಿದ್ದ ಬಿಜೆಪಿಯವರು ಇದು ಕರ್ನಾಟಕದಲ್ಲಿ ಕೆಎಸ್ಆರ್ಟಿಸಿ ನೌಕರರಿಗೆ ಸಂಬಳ ನೀಡಲು ಸಂಸ್ಥೆಯ ಆಸ್ತಿಯನ್ನು ಅಡವಿರಿಸಿ ಸಾಲ ಪಡೆಯುವ ಪರಿಸ್ಥಿತಿಗೆ ತಲುಪಿದೆ. ಇದು ನಾಚಿಕೆಗೇಡಿನ ಸಂಗತಿ ಎಂದು ಆರೋಪಿಸಿದರು. ಕರ್ನಾಟಕ ಸರ್ಕಾರ ಹಣದ ಕೊರತೆಯಾದಾಗ ಎಲ್ಐಸಿಯಿಂದ 200 ಕೋಟಿ ರೂಪಾಯಿಗಳ ಸಾಲವನ್ನು ಪಡೆಯುವಂತಹ ಸಂದರ್ಭ ಏನು ಟೀಕೆಗಳು ಬಂತು. ಬರೀ 200 ಕೋಟಿ ರೂಪಾಯಿಗಳನ್ನು ಸರ್ಕಾರ ನಡೆಸಲು ಹಣದ ಕೊರತೆಯಾದಾಗ ಅದರ ಬಗ್ಗೆ ಬಂದ ಟೀಕೆಗಳೇನು? ಇಡೀ ಸರ್ಕಾರ ಮುಳುಗಿದೆ, ಸರ್ಕಾರಕ್ಕೆ ವ್ಯವಸ್ಥೆಗಳಿಲ್ಲ ಎನ್ನುವಂಥ ವಿಚಾರಗಳು ಅನೇಕ ಬಂತು. ನಾನು ಇವತ್ತು ಅದನ್ನೆಲ್ಲ ಗಮನಿಸಿದಾಗ ಒಂದಲ್ಲ, ನೂರಲ್ಲ, ಸಾವಿರ ವಿಧದಲ್ಲಿ ಇವತ್ತು ಸರ್ಕಾರ ತನ್ನ ವೈಫಲ್ಯತೆಗಳನ್ನು ನಾವು ಇವತ್ತು ಕಾಣಬೇಕಾಗಿದೆ. ದಿವಾಳಿ ಆಗಿದೆ ಅಂತೇಳಿ ಒಪ್ಪಿಕೊಳ್ಳುವಂತ ಕೆಲಸವನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿರುವುದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. BMS ಇವತ್ತು ಕೆಎಸ್ಆರ್ಟಿಸಿ ನೌಕರರಿಗೆ ಭತ್ಯೆ ಇಲ್ಲ, ಅವರಿಗೆ ಪೆನ್ಷನ್ ಇಲ್ಲ, ಅವರಿಗೆ ನಿವೃತ್ತಿ ವೇತನ ಇಲ್ಲ, ಎಲ್ಲ ಯಾವುದೂ ಇಲ್ಲ, ಅವರಿಗೆ ಯಾವುದು ಕೊಡ್ಲಿಕ್ಕೆ ಅಲ್ಲಿ ಇಲ್ಲ. ನಾನು ಬಹಳಷ್ಟು ಜನ ನಮ್ಮಲ್ಲಿ ಸಂಪರ್ಕ ಮಾಡಿದ್ದಾರೆ. ದುಡ್ಡು ಕೊಡ್ಲಿಕ್ಕೆ ಇಲ್ಲ, ಒಟ್ರಾಸಿ ಅವರಿಗೆ ಸಂಬಳ ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ನಿಯಂತ್ರಿಸಲು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕಾರಣಗಳನ್ನು ಸರ್ಕಾರ ಹೇಳುತ್ತಿದೆ. ಜನ ಆರೋಗ್ಯದ ರಕ್ಷಣೆಯ ಮೂಲಭೂತ ಕರ್ತವ್ಯವನ್ನು ಕೋವಿಡ್ ಲಸಿಕೆ ನೀಡುವ ಮೂಲಕ ಮಾಡಿರುವುದನ್ನೇ ಸಾಧನೆ ಎಂದು ಪ್ರಚಾರ ಮಾಡಿಕೊಳ್ಳುತ್ತಿದೆ. ಬೆಲೆ ಏರಿಕೆಯ ಮೂಲಕ ಸಾಮಾನ್ಯ ಜನರಿಗೆ ಸಂಕಷ್ಟ ಉಂಟು ಮಾಡಿದೆ. ಸರ್ಕಾರದ ಧೋರಣೆಯ ವಿರುದ್ಧ ಹೋರಾಟ ನಡೆಸುತ್ತಿರುವ ರೈತರ ಮೇಲೆ ವಾಹನ ಹರಿಸಿ ಕೊಲೆ ನಡೆಸುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಹರಾಜು ಮಾಡುತ್ತಿದೆ. ಸಮರ್ಪಕ ಆಡಳಿತ ನೀಡಲು ಇವರು ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು. ಒಂದು ಕಡೆಯಲ್ಲಿ ನಾವೆಲ್ಲ ಗಮನಿಸ್ತಾ ಇರುವಂತದ್ದು ವಿಪರೀತವಾದ ಬೆಲೆ ಏರಿಕೆ. ಯಾವುದೇ ವಸ್ತುವಿನ ದರವನ್ನು ನಾವು ಕೇಳಿದ್ರು ಅದು 1 to ಡಬಲ್ ತ್ರಿಬಲ್. ಈ ಕೆಲವು ಈಗ ಆಯಿಲ್, ಪೆಟ್ರೋಲ್, ಡೀಸೆಲ್, ಅನಿಲಗಳದ್ದು, ಅಡಿಗೆ ಅನಿಲದ್ದು ಒಂದು ರೀತಿ ಅದು ಡಬಲ್ ಆಗದಿದ್ರು 100ರ ಗಡಿ ದಾಟಿಕೊಂಡು 1000ರ ಗಡಿ ದಾಟಿಕೊಂಡು ಎಲ್ಲಿಗೋ ಮುಟ್ತಾ ಇದೆ. ಅದು ಒಂದು ಹಂತದಲ್ಲಿ. ಆದರೆ ಉಳಿದ ದಿನಬಳಕೆ ಸಾಮಗ್ರಿಗಳ ವಸ್ತುಗಳ ಬೆಲೆಯೂ ಸಹ 1 to ಡಬಲ್ ತ್ರಿಬಲ್ ಆಗುವಂತಹದ್ದು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ನಾವು ಇವತ್ತು ಪೆಟ್ರೋಲಿಯಂ ಬೆಲೆ, ಒಂದು ವೇಳೆ ಸರ್ಕಾರ ಇದನ್ನೆಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಾವು ಲಾಭ ಬೇಡ, ನಮಗೆ ಸರ್ಕಾರ ನಡೆಸೋ ಏನಾದರೂ ಮಾಡ್ತೇವೆ ಅಂತ ಹೇಳೋದಿದ್ರೆ ಇವರಿಗೆ ಆದಾಯದ ಕೊರತೆಯನ್ನು ಸಮದೂಗಿಸಿಕೊಳ್ಳುವ ದೃಷ್ಟಿಯಲ್ಲಿ ಇವತ್ತು ಅವರಿಗೆ ಆದಾಯ ಏನಾಗ್ತಾ ಇದೆ. ಇವತ್ತು ಈ ಪೆಟ್ರೋಲಿಯಂ ದರಗಳು ಈ ರೀತಿ ಏರಿಕೆಯಾದಾಗ ಇವರಿಗೆ ಸರ್ಕಾರಕ್ಕೆ ಆದಾಯ ಬರಬೇಕಲ್ವಾ? ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಕ್ಕೆ. ಆಗಿರುವಾಗ ಆ ಹಣದಲ್ಲಿ ಇವತ್ತು ಆಡಳಿತ ನಡೆಸಲಿಕ್ಕೆ ಇವರಿಗೆ ಅಸಾಧ್ಯವಾಗಿದೆ. ಯಾವುದೇ ಹಂತದಲ್ಲಿ ಒಂದು ನಿಯಂತ್ರಣ ಇಲ್ಲದಂತ ಸರ್ಕಾರಗಳು ಈ ದೇಶದಲ್ಲಿ ಇವತ್ತು ಆಳ್ವಿಕೆಯನ್ನು ನಡೆಸ್ತಾ ಬರುವಂತ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೇಶವ್ ಪೂಜಾರಿ, ಇಸಾಕ್ ಸಾಲ್ಮರ, ಅಬ್ದುಲ್ ರಹಮಾನ್ ಸಂಪ್ಯಾ, ಹನೀಫ್ ಪಂಚತ್ತಾರ್ ಉಪಸ್ಥಿತರಿದ್ದರು.